ಇವತ್ತು ನಾವು ಮಾಡೋಣ ಕ್ಯಾರೆಟ್ ಹಲ್ವಾ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. 2 ಕಪ್ಪು ತುರಿದ ಕ್ಯಾರೆಟ್, 3 ಚಮಚ ತುಪ್ಪ, 1/4 ಕಪ್ಪು ಸಕ್ಕರೆ, 2 ಕಪ್ಪು ಹಾಲು ಮತ್ತು ಅರ್ಧ ಕಪ್ಪಿನಷ್ಟು ರೋಸ್ಟ್ ಮಾಡಿರುವ ಗೋಡಂಬಿ. ಒಂದು ಪ್ಯಾನನ್ನಿಟ್ಟು ಅದಕ್ಕೆ 3 ಚಮಚದಷ್ಟು ತುಪ್ಪವನ್ನು ಹಾಕೋಣ. ಅದು ಕಾದ ನಂತರ ಅದಕ್ಕೆ ಹಾಕೋಣ ಕ್ಯಾರೆಟ್. 2 ಕಪ್ಪಿನಷ್ಟು ತುರಿದಿಟ್ಟಿರುವ ಕ್ಯಾರೆಟನ್ನು ಹಾಕೋಣ. ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿಯೋಣ. ಕ್ಯಾರೆಟನ್ನು ಸಣ್ಣಗೆ ತುರಿಯಬೇಕು, ದಪ್ಪ ಇರಬಾರದು. ಕ್ಯಾರೆಟನ್ನು ತುಪ್ಪದಲ್ಲಿ ಸರಿಯಾಗಿ ಹುರಿಯಬೇಕು. ಗ್ಯಾಸನ್ನು ಸ್ಲೋ ಇಟ್ಟು ಕ್ಯಾರೆಟನ್ನು ತುಪ್ಪದಲ್ಲಿ ಹುರಿಯಬೇಕು, ಇಲ್ಲದಿದ್ದರೆ ತಳ ಹಿಡಿಯುವ ಸಾಧ್ಯತೆ ಉಂಟು. ಅದಕ್ಕಾಗಿ ಗ್ಯಾಸನ್ನು ಸ್ಲೋ ಇಟ್ಟು ಹುರಿಯಬೇಕು. ಕ್ಯಾರೆಟ್ ಬಾಡಿದ ನಂತರ ಅದನ್ನು ಕೈಯಿಂದ ಪ್ರೆಸ್ ಮಾಡಿ ನೋಡಬೇಕು. ಈಗ ಕೈಯಿಂದ ಪ್ರೆಸ್ ಮಾಡಿ ನೋಡೋಣ. ಈಗ ಕ್ಯಾರೆಟ್ ಅರ್ಧ ಬಾಡಿದೆ. ಈಗ ಅದಕ್ಕೆ ಹಾಕೋಣ ಹಾಲು. 2 ಕಪ್ಪು ಹಾಲನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಸಬೇಕು. ಗ್ಯಾಸನ್ನು ಸ್ಲೋ ಇಟ್ಟು ಹಾಲು ಗಟ್ಟಿಯಾಗುವವರೆಗೂ ಹಾಲನ್ನು ಕಲಸಬೇಕು. ಹಲ್ವಾ ಮಾಡಲಿಕ್ಕೆ ನಾನ್ ಸ್ಟಿಕ್ ಪಾತ್ರೆ ತಗೊಂಡ್ರೆ ಒಳ್ಳೆಯದು. ಅಲ್ಯೂಮಿನಿಯಂ ಪಾತ್ರೆ ಆದರೆ ತಳ ಹಿಡಿಯುವ ಸಾಧ್ಯತೆ ಉಂಟು. ಅದಕ್ಕಾಗಿ ನಾನ್ ಸ್ಟಿಕ್ ಪಾತ್ರೆ ತಗೊಂಡ್ರೆ ಒಳ್ಳೆಯದು. ಕ್ಯಾರೆಟ್ ಹಾಲಿನಲ್ಲಿ ಬೇಯುವವರೆಗೂ ಅದನ್ನು ಚೆನ್ನಾಗಿ ಕಲಸಬೇಕು. ನಂತರ ಗಟ್ಟಿಯಾಗುವವರೆಗೂ ಅದನ್ನು ತಿರುಗಿಸ್ತಾ ಇರಬೇಕು, ಇಲ್ಲದಿದ್ದರೆ ತಳ ಹಿಡಿಯುವ ಸಾಧ್ಯತೆ ಉಂಟು. ಅದಕ್ಕಾಗಿ ಕಲಸ್ತಾ ಇರಬೇಕು. ಈಗ ಹಾಲು ಗಟ್ಟಿಯಾಗಿದೆ. ಈಗ ಸ್ವಲ್ಪ ಹೊತ್ತು ಕಲಸಿದರೆ ಸಾಕು. ಆನಂತರ ಅದಕ್ಕೆ ಹಾಕೋಣ ಸಕ್ಕರೆ ಈಗ ಹಾಕೋಣ. ಸಕ್ಕರೆ 1/4 ಕಪ್ಪಿನಷ್ಟು ತಗೊಂಡಿದ್ದೇನೆ. ಈಗ ಅದನ್ನು ಹಾಕೋಣ. ಸಕ್ಕರೆ ಹಾಕಿದ ನಂತರ ಅದನ್ನು ಕೂಡ ಕರಗುವವರೆಗೂ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲದಿದ್ದರೆ ತಳ ಹಿಡಿಯುವ ಸಾಧ್ಯತೆ ಉಂಟು. ಅದಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಗಟ್ಟಿಯಾಗಿದೆ. ಈಗ ಹಲ್ವಾ ಆಗಿದೆ. ಈಗ ಅದಕ್ಕೆ ಹಾಕೋಣ ಅರ್ಧ ಕಪ್ಪಿನಷ್ಟು ಗೋಡಂಬಿ. ಹುರಿದಿರುವ ಗೋಡಂಬಿಯನ್ನು ಹಾಕೋಣ. ಗೋಡಂಬಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಗೋಡಂಬಿಯನ್ನು ಮೊದಲೇ ರೋಸ್ಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ರೆಡಿಯಾಗಿದೆ ಕ್ಯಾರೆಟ್ ಹಲ್ವಾ. ಅದು ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.